ಬೈಂದೂರು ಕ್ಷೇತ್ರಕ್ಕೆ ಮೊದಲಿಗೆ ಕೇವಲ 2,000 ಕಿಟ್ ಮಾತ್ರ ಬಂದಿದ್ದು, ಈ ಬಗ್ಗೆ ಕಾರ್ಮಿಕ ಸಚಿವರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಒಟ್ಟು 4,000 ಕಿಟ್ ತರಿಸಲಾಗಿದೆ. ಆದಷ್ಟು ಬೇಗ ನೋಂದಾಯಿಸಿದ ಎಲ್ಲರಿಗೂ ಕಿಟ್ ನೀಡುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ. ಈ ಬಗ್ಗೆ ಯಾವುದೇ ಗೊಂದಲ ಬೇಡ ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಹೇಳಿದರು. ಅವರು ತ್ರಾಸಿಯ ಕೊಂಕಣ್ ಕಾರ್ವಿ ಸಭಾಭವನದಲ್ಲಿ ಕಾರ್ಮಿಕ ಇಲಾಖೆ ಉಡುಪಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕುಂದಾಪುರ ಸಹಯೋಗದಲ್ಲಿ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 6,500ಕ್ಕೂ ಮಿಕ್ಕಿ ಮಂದಿ ನೋಂದಾಯಿತ ಕಾರ್ಮಿಕರಿದ್ದು, ಸದ್ಯ 4,000 ಮಂದಿಗೆ ಕಿಟ್ ಅನ್ನು ವಿತರಿಸಲಾಗುತ್ತಿದೆ. ಒಟ್ಟಾರೆ 10,000 ಕಿಟ್ಗಳಿಗೆ ಬೇಡಿಕೆ ಸಲ್ಲಿಸಲಾಗಿದ್ದು, ಶೀಘ್ರ ಅದು ಬರಲಿದೆ. ಅದನ್ನು ಕಾರ್ಮಿಕರಿಗೆ ಕೂಡಲೇ ನೀಡಲಾಗುವುದೆಂದು ಭರವಸೆ ನೀಡಿದ ಅವರು, ಕ್ಷೇತ್ರದಲ್ಲಿ ಇನ್ನೂ ಕೂಡ ಅನೇಕ ಮಂದಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿಲ್ಲ. ಆದಷ್ಟು ಬೇಗ ನೋಂದಾಯಿಸಿ ಇಲಾಖೆಯಿಂದ ಪರಿಹಾರ ಧನ, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಹಿತ ಸಾಕಷ್ಟು ಸೌಲಭ್ಯಗಳಿದ್ದು ಅದನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ನೋಂದಣಿ ಮಾಡದಿದ್ದವರೇ ನೋಂದಣಿ ಮಾಡಿಕೊಳ್ಬೇಕಂತ ನಾನು 2-3 ಸಲ ಹೇಳಿದ್ದೇನೆ. ಯಾಕಂದರೆ ನೋಂದಣಿ ಮಾಡುವುದರಿಂದ ಪ್ರತಿ ಅಕೌಂಟಿಗೂ 3,000 ರೂಪಾಯಿ ಜಮಾ ಆಗುತ್ತೆ. ಹಾಗೆ ಕಟ್ಟಡ ಕಾರ್ಮಿಕರಲ್ಲದೇ ಇರುವ ದರ್ಜಿಗಳಾಗಲಿ, ಅಗಸರಾಗಲಿ, ರಿಕ್ಷಾ ಡ್ರೈವರ್ ಆಗಲಿ, ಯಾವುದೇ ಕೂಲಿ ಕಾರ್ಮಿಕರು ಮಾಡಿದರೂ ಅವರಿಗೆ 2,000 ರೂಪಾಯಿ ಬರುತ್ತೆ. 2,000 ಕಿಟ್ ಕೊಟ್ಟಾಗ ನಿನ್ನೆ ಸಹ ನಮ್ಮ ಲೇಬರ್ ಆಫೀಸರ್ ಎದುರಿಗೆ ಫೋನ್ ಮಾಡಿದ್ದೆ, ನನಗೆ 10,000 ಕಿಟ್ ಬರಬೇಕು. 10,000 ಕಿಟ್ ಬರದೇ ಇದ್ದರೆ ನಾನು ಗಲಾಟೆ ಮಾಡ್ತೇನೆ. ಕೊಡಲೇಬೇಕು. ಸರ್ಕಾರ ಕೊಡಮಾಡಿದ 10,000 ಕಿಟ್ಟನ್ನು ನನ್ನ ವಿಧಾನಸಭಾ ಕ್ಷೇತ್ರದ 6,800 ಜನರಿಗೆ ಕೊಟ್ಟು ಉಳಿದುದನ್ನು ಸಮಾಜದ ಕಟ್ಟ ಕಡೆಯ ಜನರಿಗೆ ಕೊಡುವಂಥ ಕೆಲಸವನ್ನು ಪಂಚಾಯತ್ ಮಟ್ಟದಲ್ಲಿ ಮಾಡ್ತೇನೆ ಎನ್ನುವ ಮಾತನ್ನು ಹೇಳಿದ್ದೇನೆ. ಅದು ಈ ವಾರದಲ್ಲಿ ತಪ್ಪಿದರೆ 10,000 ಕಿಟ್ಟನ್ನು ಕೊಡ್ತೇನೆ ಅಂತ ಅವರು ನನಗೆ ಆಶ್ವಾಸನೆ ಕೊಡದಿದ್ದರೆ ಬಿಡುವುದಿಲ್ಲ. ನಾನು 10,000 ಕಿಟ್ ತರಿಸೇ ಕೊಡ್ತೇನೆ. ಅದನ್ನೆಲ್ಲ 6,800 ಜನ ಬಿಟ್ಟು ಉಳಿದ ಅಸಮರ್ಥರಿಗೆ, ಬೇರೆ ಕಾರ್ಮಿಕರು ನೋಂದಣಿ ಮಾಡದೇ ಇರುವ ಕಾರ್ಮಿಕರಿಗೆ ಕೊಡಲೇಬೇಕು ಎನ್ನುವ ಉದ್ದೇಶ ಇದೆ. ಆದ್ದರಿಂದ ಎಲ್ಲ ಕಾರ್ಮಿಕರು ಇದನ್ನು ನೋಂದಣಿ ಮಾಡಿಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಂಗೋಡಿಯ ಶ್ರೀನಿವಾಸ್ ಕಾರ್ವಿ, ತ್ರಾಸಿಯ ಗೀತಾ ದೇವಾಡಿಗ, ಯಮುನಾ ಪೂಜಾರಿ ಮತ್ತಿತರರು. ಶ್ರೀಕಾಂತ್